ವಿಟ್ಲದ ಹಳೆ ಬಸ್ ನಿಲ್ದಾಣದ ಬಳಿಯಲ್ಲಿ ವ್ಯವಹಾರ ನಡೆಸುತ್ತಿದ್ದ ಶಂಕರ್ ನಾರಾಯಣ್ ಕಾರಂತ್ ಎಂಬವರ ಅಂಗಡಿಗೆ ಇಂದು ಸುಮಾರು 20 ಜನರ ಗುಂಪೊಂದು ಏಕಾಏಕಿ ದಾಳಿ ನಡೆಸಿದೆ. ಅಂಗಡಿಯೊಳಗೆ ನುಗ್ಗಿದ ಈ ತಂಡ ಅಂಗಡಿಯೊಳಗಿದ್ದ ಪೇಂಟ್ ಹಾಗೂ ಇನ್ನಿತರ ವಸ್ತುಗಳನ್ನು ಎಸೆದು ಬಲಾತ್ಕಾರವಾಗಿ ಅಂಗಡಿಯನ್ನು ವಶಕ್ಕೆ ಪಡೆಯಲು ಮುಂದಾಗಿತ್ತು. ಇದೇ ವೇಳೆ ಸ್ಥಳೀಯರು ಗಲಭೆ ನಡೆಸುತ್ತಿದ್ದ ಸ್ಥಳಕ್ಕೆ ಹೋಗಿ ಸಮಾಧಾನಿಸಲು ಪ್ರಯತ್ನಿಸಿದ್ರು. ಸ್ಥಳೀಯರ ಮೇಲೂ ಈ ಪುಂಡರು ದರ್ಪ ತೋರಿಸಿದ್ದಾರೆ. ಇನ್ನು ಗಲಾಟೆಯ ಬಗ್ಗೆ ವಿಚಾರಣೆ ನಡೆಸುತ್ತಿರುವ ಪೊಲೀಸರು ಘಟನೆಗೆ ನೈಜ ಕಾರಣ ತಿಳಿದು ಬಂದಿಲ್ಲ ಎಂದಿದ್ದಾರೆ.